ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಬೇಲ್ನಲ್ಲಿ ಇದ್ದಾರೆ. ಬೇಲ್ನಲ್ಲಿ ಇರುವ ಪಕ್ಷದಿಂದ ನಾವೇನು ನೈತಿಕತೆ ಕಲಿಯಬೇಕಿಲ್ಲ ಎಂದು ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಭಾರತ್ ಜೋಡೋ ಯಾತ್ರೆಗೆ ಜನಸಾಮಾನ್ಯರಿಂದ ಪ್ರತಿಕ್ರಿಯೆ ಸಿಗುತ್ತಿಲ್ಲ. ಬೇರೆ ಬೇರೆ ರಾಜ್ಯಗಳಿಂದ ಜನರನ್ನ ಕರೆತಂದು ರೋಡ್ ಶೋ ಮಾಡಲಾಗುತ್ತಿದೆ. ಇದೊಂದು ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಕಾಂಗ್ರೆಸ್ ಮಾಡುತ್ತಿರುವ ಒಂಥರಾ ಶೋ ಎಂದರು. ನಾವು ಸಣ್ಣ ಮಟ್ಟದ ರಾಜಕಾರಣ ಮಾಡುವುದಿಲ್ಲ. ಕೀಳು ಮಟ್ಟದ ಮಾತುಗಳಲ್ಲಿ ಅಧಿಕಾರಿಗಳನ್ನು ಗದರಿಸುವುದನ್ನು ಕಾಂಗ್ರೆಸ್ ಮಾಡುತ್ತಿದ್ದು ಇದನ್ನು ನಾನು ಒಪ್ಪುವುದಿಲ್ಲ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಬೇಲ್ನಲ್ಲಿ ಇದ್ದಾರೆ. ಬೇಲ್ನಲ್ಲಿ ಇರುವ ಪಕ್ಷದಿಂದ ನಾವೇನು ನೈತಿಕತೆ ಕಲಿಯಬೇಕಿಲ್ಲ ಎಂದು ಭಾರತ ಐಕ್ಯತಾ ಯಾತ್ರೆ ಬಗ್ಗೆ ಪ್ರತಿಕ್ರಿಯಿಸಿದವರು, ಸಿದ್ದರಾಮಯ್ಯ ಇನ್ನು 6 ತಿಂಗಳಲ್ಲಿ ನಾವು ಅಧಿಕಾರಕ್ಕೆ ಬರುತ್ತೇವೆ ಎಂದಿದ್ದಾರೆ. ಅದು ಸಿದ್ದರಾಮಯ್ಯನವರ ಕನಸು ಎಂದರು. ಭಾರತ್ ಜೋಡೋ ಯಾತ್ರಾ ಪ್ರತಿಕ್ರಿಯೆ ಜನಸಾಮಾನ್ಯರಿಂದ ಬರ್ತಾ ಇಲ್ಲ. ಕಷ್ಟಪಟ್ಟು ಬೇರೆ ಬೇರೆ ತಾಲೂಕಿನಿಂದ ಜನಗಳನ್ನು ತಂದು ಜನಪ್ರದರ್ಶನ ಮಾಡ್ತಾ ಇದ್ದಾರೆ. ಇದು ಭಾಳ ಸ್ಪಷ್ಟವಾಗಿದೆ. ಮತ್ತು ಅವ್ರ ಜೊತೆಗೆ ಪಾದಯಾತ್ರೆ ಮಾಡೋರ ಸಂಖ್ಯೆ ಕಡಿಮೆ. ಅಲ್ಲಲ್ಲಿ ಗುಂಪಲ್ಲಿ ಸೇರಿಸ್ಕೊಂಡು ಇದೊಂಥರ ಶೋ. ತಮ್ಮ ರಾಜಕೀಯ ಅಸ್ತಿತ್ವಕ್ಕೆ ಉಳಿಸ್ಕೊಳ್ಳೋ ಸಲುವಾಗಿ ಕಾಂಗ್ರೆಸ್ನವರು, ರಾಹುಲ್ ಗಾಂಧಿಯವರು ಈ ಶೋವನ್ನು ಮಾಡ್ತಾ ಇದ್ದಾರೆ. ಎರಡನೇದಾಗಿ, ನಿನ್ನೆ ಮತ್ತು ಇವತ್ತು ರಾಜ್ಯದ ಬಗ್ಗೆ ಹಲವಾರು ಬಗ್ಗೆ ಮಾತನಾಡಿದ್ದಾರೆ. ನಾನು ಇಷ್ಟ ಹೇಳಿ ಬಯಸ್ತೀನಿ, ನಾವು ಸಣ್ಣ ಮಟ್ಟದ ರಾಜಕಾರಣ ಮಾಡೋಕ್ಕೆ ಬಯಸೋದಿಲ್ಲ. ಅವ್ರು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ, ಹೋಗಲಿ, ಜನ ತೀರ್ಮಾನ ಮಾಡ್ತಾರೆ. ಆದರೆ ಕೀಳು ಮಟ್ಟದ ಮಾತುಗಳು ಮತ್ತು ಅಧಿಕಾರಿಗಳಿಗೆ ಹೆದರಿಸುವಂಥದ್ದು ಇದು ಯಾವುದೂ ಕೂಡ ನಡೆಯೋದಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಅವರು ಇಲ್ಲಿಯ ಕರಪ್ಷನ್ ಬಗ್ಗೆ ಮಾತಾಡ್ತಾರೆ. ರಾಹುಲ್ ಗಾಂಧಿಯವರು ಬೇಲಲ್ಲಿದ್ದಾರೆ. ಅವರು ಹಿಂದಿನ ಅಧ್ಯಕ್ಷರು ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ಬೇಲ್ ಮೇಲಿದ್ದಾರೆ. ಅಧ್ಯಕ್ಷರು ಬೇಲ್ ಮೇಲಿದ್ದಾರೆ. ಬೇಲಲ್ಲಿರುವ ಪಾರ್ಟಿಯಿಂದ ನಾವೇನು ನೈತಿಕ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ. ಕರ್ನಾಟಕ ಜನತೆ, ಭಾರತ ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಆಗಲೇ ತಿರಸ್ಕಾರನೂ ಮಾಡಿದ್ದಾರೆ. ಬರುವಂಥ 23 ಚುನಾವಣೆಯಲ್ಲೂ ಕೂಡ ಅವ್ರಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ನಿನ್ನೆ ಸಿದ್ದರಾಮಯ್ಯ ಹೇಳ್ತಿದ್ದೆ 6 ತಿಂಗಳಾದ್ಮೇಲೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ. ಅದು ಕನಸಾಗೆ ಉಳಿತದೆ ಹೊರತಾಗಿ ಇನ್ನು ಮುಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಬರುವಂಥದ್ದು ಕನಸಿನ ಮಾತು. ಜೊತೆಯಾಗಿ ಮಾಡಬೇಕು. ಅವರು ನಾವೆಲ್ಲಿ ಬೇಡ ಅಂತಿದ್ವಿ. ಜೊತೆಯಲ್ಲೇ ಮಾಡಲಿ, ಜೊತೆಯಲ್ಲೇ ಬರಬೇಕು ಅವರು. ಅಂದ್ರೆ ಅದು ರಾಜಕಾರಣ ಸರಿಯಾಗೋದು. ಪ್ರಶ್ನೆ ಏನು ಅಂತಂದರೆ, ಒಬ್ಬರು ಬಿಟ್ಟು ಒಬ್ಬರು ಮುಂದೆ ಹೋಗೋದು, ಹಿಂದೆ ಹೋಗೋದು ಎಲ್ಲ ಮಾಡ್ತಾ ಇದ್ದಾರೆ. ಅವ್ರು ಒಟ್ಟಿಗೆ ಇರಬೇಕು. ಒಟ್ಟಿಗೆ ಇದ್ದಷ್ಟು ನಮಗೆ ಒಳ್ಳೆಯದು.